ಯಾರು ಪುತ್ತೂರ್ ಎಂಕತುಳು ಬರ್ಪುಜಿ ಆಂಡೆ ಎಂಕತುಳು ಮಸ್ತ್ ಇಷ್ಟ ಆಯ್ತಾ. ಮೊದಲನೇದಾಗಿ ವೇದಿಕೆ ಮೇಲಿರೋ ಎಲ್ಲ ಗಣ್ಯರಿಗೂ ನಮಸ್ಕಾರಗಳು. ಆಕ್ಚುಲಿ ಕಂಬಳ ಓಟಗಾರರಿಗೆ ಹಾಗೂ ಸಾಕ್ಷಾತ್ ಅನ್ನಪೂರ್ಣೇಶ್ವರಿ ರೂಪ ತಗೊಂಡಿರುವಂತ ನಮ್ಮ ರೈತರಿಗೆ ಮೊದಲನೇದಾಗಿ ನನ್ನ ನಮಸ್ಕಾರಗಳು ಹಾಗೂ ಧನ್ಯವಾದಗಳು. ಥ್ಯಾಂಕ್ ಯು ಚಂದ್ರಹಾಸ್ ಶೆಟ್ಟಿ ಅವರು ಇಂಥ ಒಳ್ಳೆ ಕಾರ್ಯಕ್ರಮನ ಏರ್ಪಾಡು ಮಾಡಿದ್ದಕ್ಕೆ. ಆ್ಯಂಡ್ ಇಂಥ ಒಂದು ಐತಿಹಾಸಿಕ ಕಾರ್ಯಕ್ರಮಕ್ಕೆ ನಾನು ಭಾಗಿಯಾಗಿರೋದು ನಂಗೆ ತುಂಬಾ ಹೆಮ್ಮೆ ಆಗ್ತಿದೆ. ಥ್ಯಾಂಕ್ ಯು ಪ್ರಣಾಮ್ ಶೆಟ್ಟಿ ಅವರು ಹಾಗೆ ಅಜಿತ್ ಶೆಟ್ಟಿ ಅವ್ರಿಗೆ ತುಂಬಾ ಧನ್ಯವಾದಗಳು. ಹಾಗೆ ನನ್ನ ಪ್ರಕಾರ ಕಂಬಳ ಅನ್ನೋದು ಕೇವಲ ಒಂದು ಸಾಂಸ್ಕೃತಿಕ ಕ್ರೀಡೆ ಅಥವಾ ಸಾಂಸ್ಕೃತಿಕ ಕಲೆ ಅಷ್ಟೇ ಅಲ್ಲ. ಈಗ ನಾನು ಹೆಂಗ್ ಕಂಬಳ ನೋಡ್ತೀನಿ ಅಂತ ನಿಮ್ಗೆ ಹೇಳ್ತೀನಿ. ಎರಡು ಜೋಡು ಕೋಣಗಳು ಏನಿದೆ ನನ್ನ ಪ್ರಕಾರ ಜೀವನದ ಶೈಲಿಯನ್ನೇ ಕಲ್ಸ್ಕೊಡುತ್ತೆ ಅನ್ಸುತ್ತೆ. ಹೇಗೆಪ್ಪ ಅಂದ್ರೆ ಈಗ ಒಂದು ಕೋಣ ಕಾಲ ಆದ್ರೆ ಇನ್ನೊಂದು ಕೋಣ ನಮ್ಮ ಶ್ರಮ ಆಗುತ್ತೆ. ಎರಡರ ಮಧ್ಯೆ ನಾವ್ ಸಿಗಾಕೊಂಡು ಅದ್ರ ಜೊತೆಗೆ ಕಾಲದ ಜೊತೆಗೆ ನಮ್ಮ ಶ್ರಮದ ಜೊತೆಗೆ ಜೀವನ ಅನ್ನೋ ಆ ಕೆಸರು ಗದ್ದೆಯಲ್ಲಿ ಮುಂದಕ್ಕೆ ಹೋಗ್ತಾನೆ ಇರಬೇಕು. ಹಿಂಗೆ ಹೋಗ್ತಾ ಇದ್ರೆ ಪ್ರಾಬಬ್ಲಿ ನಮ್ಮಲ್ಲೂ ಒಬ್ರು ಯಾರೋ ಒಬ್ರು ಶ್ರೀನಿವಾಸ್ ಗೌಡ ಇತಿಹಾಸ ಸೃಷ್ಟಿಸಿದ ಶ್ರೀನಿವಾಸ್ ಗೌಡ ಇದ್ದಾರಲ್ವಾ, ಕಂಬಳದಲ್ಲಿ ಇತಿಹಾಸ ಸೃಷ್ಟಿಸಿದಂತ ಶ್ರೀನಿವಾಸ್ ಗೌಡರಂತಹ ಪ್ರತಿಭೆ ನಮ್ಮಲ್ಲೇ ಇರಬಹುದೇನೋ. ಸೊ ಜೀವನದಲ್ಲಿ ಹೀಗೆ ಇದೇ ತರ ಮುಂದಕ್ಕೆ ಹೋಗ್ತಾ ಇದ್ರೆ ನಮ್ಮಲ್ಲಿರೋ ಪ್ರತಿಭೆ ಕೂಡ ಆಚೆ ಬರುತ್ತೆ, ನಮ್ಮಲ್ಲಿರೋ ಪ್ರತಿಭೆ ಕೂಡ ನಾವು ಕಂಡುಕೋಬಹುದು ಅಂತ ಅನ್ಸುತ್ತೆ. ಹಾಗಾಗಿ ನನ್ನ ಪ್ರಕಾರ ಕಂಬಳ ಅನ್ನೋದು ಜೀವನವನ್ನೇ ಕಲ್ಸ್ಕೊಡುವಂತ ಒಂದು ಕ್ರೀಡೆ ಆಗಿದೆ. ನಿಜವಾಗ್ಲೂ ನಾನು ಮೊದಲನೇ ಸತಿ ಕಂಬಳವನ್ನು ನೋಡ್ತಾ ಇರೋದು. ಹಾಗಾಗಿ ನಾನು ಇದು ನೋಡ್ತಾ ನನ್ಗೆ ಏನ್ ಅನ್ಸ್ತಾ ಇದೆ ಅಂದ್ರೆ ಜೀವನದಲ್ಲಿ ಹಠ ಇರ್ಬೇಕು, ಛಲ ಇರ್ಬೇಕು, ಮುನ್ನುಗ್ಗೋ ಶಕ್ತಿ ಇರ್ಬೇಕು. ಈ ಕೆಸರುಗದ್ದೆಯಲ್ಲಿ ಬಿದ್ರು ನಮ್ ಜೀವನದಲ್ಲಿ ಬಿದ್ರು ಕೂಡ ನಮಗ್ ನಾವೇ ಸಪೋರ್ಟ್ ಮಾಡ್ಕೊಂಡು ಎದ್ ನಿಂತ್ಕೊಂಡು ನಮಗ್ ನಾವೇ ಫೈಟ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ಬೇಕು. ಆ ಧೈರ್ಯ ಇರಬೇಕು ಅನ್ನೋದು ನಾನು ಈ ಕಂಬಳ ನೋಡಿ ಕಲಿತಾ ಇದ್ದೀನಿ. ಸೊ ಹಾಗಾಗಿ ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಕೂಡ ನಾನು ಕೇಳ್ಕೊಳ್ಳೋದಿಷ್ಟೇ, ಏನೇ ಆಗ್ಲಿ ಜೀವನದಲ್ಲಿ ಮುನ್ನುಗ್ತಾ ಇರಿ. ನೀವ್ ನಮ್ಮ ತುಳುನಾಡಿನ ಸಂಸ್ಕೃತಿ ಏನಿದೆ ನಮ್ಗೆ ಹಲವಾರು ಜೀವನ ಪಾಠಗಳನ್ನ ಕಲ್ತ್ಕೊಡುತ್ತೆ. ನಾವ್ ಅದನ್ನ ಕಲಿತಾ ಹೋಗ್ಬೇಕು. ನಮ್ಮ ಪ್ರತಿಯೊಂದು ಸಂಸ್ಕೃತಿಯ ಹಿಂದೆ ಏನೋ ಒಂದು ಚಿಕ್ಕ ಪಾಠ ಇರುತ್ತೆ, ಅದನ್ನ ಹುಡುಕ್ಬೇಕು. ಕೇವಲ ಒಂದು ಎಂಟರ್ಟೈನ್ಮೆಂಟ್ ಪರ್ಪಸ್ಗೋಸ್ಕರನೋ ಅಥವಾ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿದೆ ಅಂತ ಬಂದ್ರೆ ಆಗಲ್ಲ. ನಮ್ಮ ಎಲ್ಲಾದ್ರಲ್ಲೂ ನಮ್ಮ ಕರ್ನಾಟಕದಲ್ಲಿ ಅಥವಾ ನಮ್ಮ ತುಳುನಾಡಿನ ಪ್ರತಿಯೊಂದು ಸಂಸ್ಕೃತಿಯ ಹಿಂದೆ ಒಂದು ಪಾಠ ಇದೆ. ಪಾಠನ ನಾವು ಕಲ್ತ್ಕೋಬೇಕು ಹೇಳ್ತಾ ನಾನು ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ. ಥ್ಯಾಂಕ್ ಯು ಪುತ್ತೂರು, ಥ್ಯಾಂಕ್ ಯು ನಿಮ್ಮ ಸಪೋರ್ಟ್ಗೋಸ್ಕರ. ಥ್ಯಾಂಕ್ ಯು ಜೀವನದಲ್ಲಿ ನಾವು ಛಲದಿಂದ ಮುನ್ನುಗ್ಗೋಣ. ಏನೇ ಆದ್ರೂ ಬಿಡೋದು ಕಲ್ತಿದ್ದೀನಿ. ನೀವು ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.